సొల్మెలు NammaKudla ತುಳು ವಾರ್ತೆಲು ಇನ್ನಿತ್ತ ಮಲ್ಲ ಸುದ್ದಿಲು ರಾಜ್ಯಡು ಬೇತೆ ಬೇತೆ ಕ್ಷೇತ್ರದ ಕಲಾವಿದರನ್ನ ಡಾಟಾ ಬ್ಯಾಂಕ್ ತಯಾರು ಮಲ್ಪರ ನಿರ್ಧಾರ ಕುಡ್ಲದ ತುಳು ಭವನಡು ಜಿಲ್ಲೆದ ಸಾಹಿತಿ ಕಲಾವಿದರನ್ನ ಸಭೆ ನಡಪಾದ ಮಂತ್ರಿ ವಿ ಸುನಿಲ್ ಕುಮಾರ್ ಕುಡ್ಲದ ಪಚ್ಚನಾಡಿ ಭೂವರ್ತಿ ಘಟಕದ ಕಜವು ರಾಶಿ ಸಮಸ್ಯೆ ಕಜವು ದಿಪ್ಪುನ ಬಗೆಟ್ ವರ್ಷೋರ್ದಿಂಚ ಕಾರಣ ಕೊರೊಂದುಪ್ಪುನ ಸರ್ಕಾರದ ಮಿತ್ತು ಬೆಚ್ಚ ತೋಜೈನ ರಾಜ್ಯ ಹೈಕೋರ್ಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳಟ್ಟು ವಾಚಕರಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ಪೋಲೆ ಬಿಡುಗಡೆ ಸೌತಡ್ಕಡು ಪ್ರಾರ್ಥನೆ ಒಡಿಯೂರು ಸಂಸ್ಥಾನಡು ಷಷ್ಠಬ್ಜ ಸಂಭ್ರಮ ಮುಗಿತಲದ ಆನಂದೋತ್ಸವ ಪಂಜ ಕೊಯ್ಗುಡಕ ಹರಿಪಾದ ಧರ್ಮ ಜಾರಂತಾಯ ದೈವಸ್ಥಾನಡು ವರ್ಷಾದಿ ನೇಮ ಮೂಡುಶೆಡ್ಡೆ ಜಾರದ ಪುಟ್ಟು ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ಭಜನಾ ಮಂದಿರಡು 33ನೇ ವರ್ಷದ ಭಜನಾ ಮಂಗಳೋತ್ಸವ. ಇತ್ತ ವಾರ್ತೆದ ವಿವರ. ರಾಜ್ಯಡು ಬೇತೆ ಬೇತೆ ಕ್ಷೇತ್ರದ ಕಲಾವಿದರನ್ನ ಡಾಟಾ ಬ್ಯಾಂಕ್ ತಯಾರು ಮಲ್ಪರೆ ನಿರ್ಧಾರ ಮಲ್ತದನಂದು ಕನ್ನಡ ಬೊಕ ಸಂಸ್ಕೃತಿ ಇಲಾಖೆ ಮಂತ್ರಿ ವಿ ಸುನಿಲ್ ಕುಮಾರ್ ಪಂತಿರ್ ಕುಡ್ಲದ ತುಳುಭವನಡು ಶುಕ್ರವಾರ ರಡ್ಡು ಜಿಲ್ಲೆದ ಸಾಹಿತಿ ಕಲಾವಿದರನ್ನ ಸಭೆ ನಡಪಾದ ಆರು ಪಾತಿರಿಯರು. ಕನ್ನಡ ಬೊಕ ಸಂಸ್ಕೃತಿ ಇಲಾಖೆದ ನೆಲೆಟ್ ದಕ್ಷಿಣ ಕನ್ನಡ ಬೊಕ ಒಡಿಪು ಜಿಲ್ಲೆದ ಸಾಹಿತ್ಯ ಬೊಕ ಕಲಾವಿದರನ ಒಟ್ಟುಗು ಶುಕ್ರವಾರ ಬಯ್ಯಗ ಕುಡ್ಲ ಉರ್ವಸ್ಟೂರು ತುಳುಭವನಡು ಕನ್ನಡ ಬೊಕ ಸಂಸ್ಕೃತಿ ಇಲಾಖೆದ ಮಂತ್ರಿ ವಿ ಸುನಿಲ್ ಕುಮಾರ್ ಪಾತ್ರಕತೆ ನಡಪಾಯಿರು. ರಾಜ್ಯಡು ಬೇತೆ ಬೇತೆ ಕ್ಷೇತ್ರದ ಕಲಾವಿದರನ ಡಾಟಾ ಬ್ಯಾಂಕ್ ತಯಾರು ಮಲ್ಪರ ನಿರ್ಧಾರ ಮಲ್ತದಂಡ ಬೇತೆ ಬೇತೆ ಸವಲತ್ತು ಅನುದಾನ ಯೋಜನೆ ಕೊರಿಯರಗಾದ ಒಟ್ಟು ಕಲಾವಿದರನ ಅಂಕಿ ಅಂಶలను ಒಟ್ಟು ಸೇರ್ಸಾಯರೆ ಡಾಟಾ ಬ್ಯಾಂಕರ್ದ ಸಹಾಯ ಆಪುನೊಂದು ಮಂತ್ರಿಯರು ಪಂಡಿರು. 10 ವರ್ಷಲಡು ರಡ್ಡು ಜಿಲ್ಲೆಡು ಸಾಹಿತ್ಯ ಸಾಂಸ್ಕೃತಿಕ ಬುಲಿಚಿಲುಗುವ ಕಾರ್ಯಕ್ರಮ ಯೋಜನೆ ಪಾಡೊನಲಿ ಪನ್ಪುನವು ಈ ಪಾತ್ರಕತೆತ ಉದ್ದೇಶ. ಕಲಾವಿದರು ಸಾಹಿತ್ಯಲು ಅಭಿಪ್ರಾಯ ಸಲಹೆ ಕೊರಡೊಂದು ಕೇಂಡೊನ್ನ ಮಂತ್ರಿ ವಿ ಸುನಿಲ್ ಕುಮಾರ್ ಮಾತಾ ಜಿಲ್ಲೆಲೆಡು ಜಿಲ್ಲಾ ಉತ್ಸವ ಮಲ್ಪಡು ಸ್ವತಂತ್ರದ ಅಮೃತ ಮಹಾ ಉಚ್ಚಯಲೆಕ್ಕೊಡು ರಾಜ್ಯದ 10 ಜಾಗಿಲಿನ ಅಜತದ ಅಮೃತ ಭಾರತಿಗೆ ಕನ್ನಡದ ಆರತಿ ಪನ್ಪನ ಒಂಜು ದಿನದ ಕಾರ್ಯಕ್ರಮದಿ ಒಂದ ಸಂಘ ಸಂಸ್ಥೆಲೆಗ್ ಕೊರಿಯರ ಇಲಾಖೆಡು 10 ಕೋಟಿ ರೂಪಾಯಿ ಅನುದಾನ ಉಂಡೊಂದು ಪಂಡಿರ. ಕನ್ನಡ ಭವನ ಕನ್ನಡ ಬೋರ್ಡ್ ಕಡ್ಡಾಯ ದಕ್ಷಿಣ ಕನ್ನಡ ಜಿಲ್ಲೆಡು ರಂಗಮಂದಿರ ಒಡಿಪು ಜಿಲ್ಲೆಡು ರಂಗಾಯಣ ರಂಗಮಂದಿರ ರಾಣಿ ಅಬ್ಬಕ್ಕನು ರಾಷ್ಟ್ರ ಮಟ್ಟೊಡು ಗುರ್ತ ಮಲ್ಪರೆ ಯೋಜನೆ ದೈವಾರಾಧನೆ ಕಲಾವಿದರಿಗೆ ಸಾಮಾಜಿಕ ಭದ್ರತೆ ಯೋಜನೆ ಇಂಚ ಬೇತೆ ಬೇತೆ ಬೇಡಿಕೆಲೆನ ಕಲಾವಿದರು ಸಾಹಿತ್ಯಲು ದುಂಬುದಿಯರು. ಮಕ್ಕಳಿಗೆ ಬಾಲ್ಯದಲ್ಲಿ ಅವರಿಗೆ ಸಂಗೀತ ನೃತ್ಯ ಯಕ್ಷಗಾನ ಮತ್ತು ಯಾವುದೋ ಎಲ್ಲ ಕಲೆಗಳು ಉಂಟಲ್ಲ ಗೊಂಬೆ ಆಟ ಯಾವುದೆಲ್ಲ ಕಲೆಗಳ ಒಂದು ತರಬೇತಿ ಯಾರು ಕೊಡ್ತಾರೆ? ನನಗೆ ತುಂಬ ಮಕ್ಕಳ ಕಾಲ, ಯಾಕೆ ನಾನು ಶಾಲೆಯಲ್ಲಿ ಅಧ್ಯಾಪಕಿ ಆಗಿದ್ದೆ, ಮಕ್ಕಳಿಗೆ ಯಕ್ಷಗಾನ ತರಗತಿ ನಾನು ಉಚಿತವಾಗಿ ಮಾಡಿಸಿದ್ದೆ. ಸಂಗೀತ ನೃತ್ಯ ಯಾರು ಹೇಳ್ಕೊಡ್ದು ಅವರಿಗೆ? ಅದನ್ನು ಸರ್ಕಾರದ ವತಿಯಿಂದ ದಯವಿಟ್ಟು ಮಾಡಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಈಗ ಕ್ರೀಡಾ ಇಲಾಖೆಗೆ ಎಷ್ಟು ಖರ್ಚು ಮಾಡ್ತಾ ಇದ್ದ ಸರ್ಕಾರ ನನಗೆ ಗೊತ್ತಿದೆ, ನಾನೇ ಟೀಚರ್ ಆಗಿರುವಾಗ ನೋಡಿದ್ದೇನೆ. ಎಷ್ಟೋ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕ್ರೀಡೆ ಆಡುವವರಿಗೆಲ್ಲ ಪ್ರೋತ್ಸಾಹ, ಸಂಗೀತ ಕಲಿಸುವವರಿಗಿಲ್ಲ, ನೃತ್ಯ ಕಲಿಯುವವರಿಗಿಲ್ಲ. ಮಕ್ಕಳಿಗೆ ಆ ಪ್ರತಿಭೆಗೆ ಸರ್ಕಾರದ ವತಿಯಿಂದ ಎಲ್ಲಿ ತರಬೇತಿ ನೀಡಲಾಗ್ತದೆ ಅಂಥ ಶಾಲೆಗಳಿವೆಯೇ? ಅದಕ್ಕೇನಾದ್ರು ವ್ಯವಸ್ಥೆ ಅಂತ ದಯವಿಟ್ಟು ನಾನು ವಿನಂತಿಸ್ತೇನೆ. ಆ ಹಿನ್ನೆಲೆಯಲ್ಲಿ ಈ ಕ್ಷೇತ್ರವನ್ನು ಇನ್ನಷ್ಟು ವಿಸ್ತೃತಗೊಳಿಸಲಿಕ್ಕೆ ನಾವು ಯಾವ್ಯಾವ ಕ್ಷೇತ್ರದಲ್ಲಿದ್ದೀವೋ, ಅದು ನಾಟಕದಲ್ಲಿರ್ಬೋದು, ಸಂಗೀತದಲ್ಲಿರ್ಬೋದು, ನೃತ್ಯದಲ್ಲಿರ್ಬೋದು, ದೈವಾರಾಧನೆಯಲ್ಲಿರ್ಬೋದು, ಬೇರೆ ಬೇರೆ ಇದೆ. ಆ ಎಲ್ಲ ಕ್ಷೇತ್ರಗಳನ್ನು ಹೊಸ ಪೀಳಿಗೆ ಯುವಕರ ನಡುವೆ ಯಾವ ರೀತಿ ಇದನ್ನು ಹರಡಬೇಕಾಗಿದೆ, ಇದರಲ್ಲಿ ಆ ಮಕ್ಕಳಿಗೆ ಆಸಕ್ತಿಯನ್ನು ಹೇಗೆ ರೂಪಿಸೋದು, ಇದರ ಕುರಿತಂತೆ ದೊಡ್ಡ ಪ್ರಮಾಣದಲ್ಲಿ ಹಿರಿಯ ತಲೆಗಳು ನಮಗೆ ಮಾರ್ಗದರ್ಶನವನ್ನು ಮಾಡಲೇಬೇಕು. ಸರ್ಕಾರದ ಅನುದಾನದ ಚೌಕಟ್ಟಿನ ವ್ಯಾಪ್ತಿನಲ್ಲಿ ಏನೇನನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲದನ್ನು ಕೂಡ ಮಾಡ್ತೇವೆ. ರಂಗಮಂದಿರದ ವಿಷಯ ಚರ್ಚೆಗೆ ಬಂದಿದೆ. ಖಂಡಿತ ನಿಮ್ಮೆಲ್ಲರ ಭಾವನೆಗಳನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ಜಿಲ್ಲಾ ರಂಗಮಂದಿರ ಬೇಕು ಅನ್ನೋದ್ರ ಬಗ್ಗೆ ನಂದು ಭಿನ್ನಾಭಿಪ್ರಾಯಗಳಿಲ್ಲ. ಅದು ಯಾವ ಸ್ವರೂಪದ ಆಗಬೇಕು, ಎಷ್ಟು ದೊಡ್ಡದಾಗಬೇಕು ಅಂತೇಳಿ ಸ್ಥಳೀಯ ಶಾಸಕರು, ಸಂಸದರು ನೀವೆಲ್ಲರೂ ಕೂತು ಯೋಚನೆ ಮಾಡಿ ಅದಕ್ಕೆ ಅನುದಾನಗಳನ್ನು ಕೊಡುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ. ಆದರೆ ನನ್ನ ಮನಸ್ಸಿನಲ್ಲಿರುವಂಥ ಇನ್ನೊಂದು ಜಿಜ್ಞಾಸೆ ಏನು ಅಂತಂದರೆ, ಎಷ್ಟು ಭವನಗಳನ್ನು ಮಾಡೋದು? ಇಲ್ಲಿ ತುಳು ಭವನ ಕತ್ತಲ್ ಸರು 3 ಕೋಟಿ ಬೇಕು ಅಂತ ಕೂತ್ಕೊಂಡಿದ್ದಾರೆ. ಇನ್ನು ಪಕ್ಕದಲ್ಲಿ ಹೋದರೆ ಕೊಂಕಣಿ ಅಕಾಡೆಮಿ, ಅಲ್ಲೊಂದು ಭವನ ಆಗಬೇಕು ಅಂತೇಳಿ ತಯಾರಿ ಶುರುವಾಗಿದೆ. ಬ್ಯಾರಿ ಅಕಾಡೆಮಿ ಅವ್ರದ್ದೊಂದು ಶುರುವಾಗಿದೆ. ಅಂಬೇಡ್ಕರ್ ಭವನ ಅಲ್ಲೊಂದು ಶುರುವಾಗಿದೆ. ಅಬ್ಬಕ್ಕ ಭವನ ಅಲ್ಲೊಂದು ಶುರುವಾಗಿದೆ. ಆದರೆ ಭವನಗಳನ್ನೇ ಕಟ್ತಾ ಹೋದರೆ ಅಲ್ಲಿ ಚಟುವಟಿಕೆಗಳನ್ನು ಮಾಡೋರು ಯಾರು? ಯಾವುದಾದ್ರೂ 1-2 ಚಟುವಟಿಕೆಗಳ ಭವನಗಳನ್ನು ಮಾಡಿ ಅಥವಾ ರಂಗಮಂದಿರಗಳನ್ನು ಮಾಡಿ ವರ್ಷಪೂರ್ತಿಯಲ್ಲಿ ಚಟುವಟಿಕೆಗಳು ನಡೆದ್ರೆ ಅದಕ್ಕೊಂದು ಘನತೆ ಗಾಂಭೀರ್ಯತೆಗಳು ಬರಲಿಕ್ಕೆ ಸಾಧ್ಯ ಇದೆ. ನಾನು ಅಧ್ಯಕ್ಷನಾಗಿದ್ದೇನೆ, ನಾನು ಅಕಾಡೆಮಿಯಲ್ಲಿದ್ದೇನೆ ಎನ್ನುವ ಕಾರಣಕ್ಕೋಸ್ಕರ ಒಂದು ಭವನ, ಅಥವಾ ನನ್ನ ಕಾಲಾವಧಿಯಲ್ಲಿ ಇನ್ನೊಂದು ಭವನ ನಿರ್ಮಾಣ ಆಗಬೇಕು ಅಂತ ಮನ್ಸು ಮಾಡಿಬಿಟ್ರೆ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕುಂದಾಪುರದ ಭಾಷಾ ಅಕಾಡೆಮಿ,
ದೈವಾರಾಧನೆಗೆ ಸಂಬಂಧಪಟ್ಟಂಥ ಅಕಾಡೆಮಿ, ಒಂದಿಷ್ಟು ಅಕಾಡೆಮಿಗಳು ಬರ್ತಾ ಇದೆ. ಈ ಕತ್ತಲರು ಅದನ್ನು ಹೇಳಿದರು, ಅವ್ರು ತುಳು ಅಕಾಡೆಮಿಗೆ ದುಡ್ಡು ಬಂದಿಲ್ಲ ಅಂತ ಕೂಗಾಡ್ತಿದ್ದಾರೆ. ಇನ್ನೊಂದು ಅಕಾಡೆಮಿ ಮಾಡಿದ್ರೆ ಅವರು ಮತ್ತು ಕೂಗಾಟ, ಆಮೇಲೆ ಸುಮ್ಮನೆ ನಾವೇ ನಿಷ್ಠುರ ಆಗೋದು. ಒಂದು ಹೊಸ ಅಕಾಡೆಮಿ ಆದ ತಕ್ಷಣ ಅದು ಬರುತ್ತೆ ಅಂತಿಲ್ಲ. ಇರುವಂಥ ಅಕಾಡೆಮಿನಲ್ಲೇ ಹೊಸ ಸಂಗತಿಗಳನ್ನು ಜೋಡಿಸ್ಕೊಂಡು ಅದನ್ನು ಶಕ್ತಿಯುತವಾಗಿ ಹೇಗೆ ಮಾಡಬೇಕು ಅಂತ ಯೋಚನೆಗಳನ್ನು ಮಾಡೋಣ. ಆಗ ನಾವು ಯೋಚನೆ ಮಾಡಿದ್ದೇವೆ, ಮುಂದಿನ ದಿನಗಳಲ್ಲಿ ಜಿಲ್ಲೆಗೊಂದು ಮಾನದಂಡ, ತಾಲೂಕಿಗೊಂದು ಮಾನದಂಡಗಳನ್ನು ಮಾಡಿ ನಾವು ರಂಗಮಂದಿರಗಳ ಬಗ್ಗೆ ಒಂದು ಡಿಸಿಪ್ಲಿನನ್ನು ತರಬೇಕು. ಎಷ್ಟು ರಂಗಮಂದಿರಗಳು ಈ ಜಿಲ್ಲೆಗೆ ಬೇಕು, ಅದರ ಉಪಯೋಗಗಳು ಹೇಗೆ ಅಂತ. ಮತ್ತು ನಮ್ಗಳ ಪರಿಸ್ಥಿತಿ ಏನು ಅಂತಂದರೆ, ರಂಗಮಂದಿರ ಕಟ್ಟೋದು ದೊಡ್ಡದೇನಲ್ಲ, ಕಟ್ಬಿಡ್ತೀವಿ. ಆಮೇಲೆ ಮತ್ತೆ ಸ್ವಲ್ಪ ದಿನ ಹೋದರೆ ಅದು ನೋಡೋರಿಲ್ಲ ಅಂತ ಪತ್ರಿಕೆಯಲ್ಲಿ ಮತ್ತೆ ಬರ್ತದೆ. ಅವು ಮತ್ತೆ ನಮ್ಮನ್ನೇ ಬೈಯೋದು, ಈ ಸಚಿವರಾಗ್ತಾರೆ ದಾದ ತೂಪರು ಎಂಕಲ ರಂಗಮಂದಿರ ಹಿಂಗಿಲ್ಲ, ಅವಳು ಕಮ್ಯುನಿಸ್ಟ್ ಬಲಿಯೋದು ಅಂತ ಮತ್ತೆ ನಮಗೆ ಬೈಯೋದು. ಅಂದರೆ ಈ ಹಿನ್ನೆಲೆಯಲ್ಲಿ ಯೋಚನೆಗಳನ್ನು ಮಾಡಬೇಕು. ನಾವು ಇದನ್ನು ಮಾಡಲಿಲ್ಲ ಅಂತಾದರೆ ಎಲ್ಲ ಒಂದು ಕಡೆ ಮುಂದಿನ ಪೀಳಿಗೆಗೆ ನಾವು ಅನ್ಯಾಯ ಮಾಡಿಬಿಡ್ತೀವನೋ ಅಂತ ಅನಿಸುತ್ತೆ. ಆ ಹಿನ್ನೆಲೆಯಲ್ಲಿ ಮಾಡೋಣ. ಇದು ನಿಮ್ಮ ಮಂಗಳೂರಿನ ಜಿಲ್ಲಾ ರಂಗಮಂದಿರವನ್ನು ಕುರಿತು ಹೇಳ್ತಾ ಇರೋದಲ್ಲ ನಾನು. ಮಂಗಳೂರಿನ ಜಿಲ್ಲಾ ರಂಗಮಂದಿರವನ್ನು ಮಾಡಿಕೊಟ್ಟೇ ಕೊಡ್ತೇನೆ, ಅದಕ್ಕೇನು ಅನುದಾನ ಬೇಕು ಅದು ಕೊಟ್ಟೇ ಕೊಡ್ತೇನೆ. ಬಿದ್ರಾ ತಾಲೂಕದ ಇರುವೈಲ್ ಗ್ರಾಮ ಪಂಚಾಯತ್ ಸುತ್ತದ ಹೊಸಮಾರಯ್ಯ ಪದವುಡು ಕೊರಗಪ್ಪ ಶೆಟ್ಟಿ ಪನ್ಪುನರನ ರಬ್ಬರ್ ತೋಟಗು ಶುಕ್ರಾರ ಬಯ್ಯಗ್ ಸೂಪತ್ತದ 7 ಏಕರದಾತ್ ಜಾಗೆ ಪೊತ್ತುದುಂಡು. ಬಿದ್ರಾ ತಾಲೂಕದ ಇರುವೈಲ್ ಗ್ರಾಮ ಪಂಚಾಯತ್ ಸುತ್ತದ ಹೊಸಮರಾಯ ಪದವುಡು ಕೊರಗಪ್ಪ ಶೆಟ್ಟಿ ಪನ್ಪುನರ್ನ ರಬ್ಬರ್ ತೋಟಗು ಶುಕ್ರಾರ ಬಯ್ಯಗ ಸೂ ಬಿಡ್ತುಂಡು 7 ಏಕರ ಮುಟ್ಟ ಜಾಗೆ ಪೊತ್ತುದುಂಡು. ಆ ಜಾಗೆಗೆ ಅಗ್ನಿಶಾಮಕ ಗಾಡಿ ಪೋಯರೆ ಸರಿಯಾಯಿನ ಸಾದಿ ಜಂದೆ ಸಮಸ್ಯೆ ಆದಿತ್ತಂಡ ಅಂಡಲ ಅಗ್ನಿಶಾಮಕ ದಳದ ಸ್ಟೇಷನ್ ಅಧಿಕಾರಿ ದುಂಬಾಳ್ತಡ್ ಅಗ್ನಿಶಾಮಕ ಸೇವೆದಕ್ಲು ಸೂತೆಕ್ಕಯರ ಪ್ರಯತ್ನ ಮಲ್ದೇರ. ಗ್ರಾಮದಕ್ಲು ಟ್ಯಾಂಕರ್ ಬೊಕ್ಕ ಟಿಪ್ಪರ್ಡ್ ನೀರ್ ತೇತದ ಸೂಪದರ್ನೇನ ನಿಯಂತ್ರಣ ಕನದಿರ. ಮೂಡಬಿದ್ರೆ ಪೊಲೀಸ್ ಒತ್ತು ನಿರೀಕ್ಷಕರ ಸುದೀಪ್ ಜಾಗೆಗೆ ಭೇಟಿ ಕೊಡದು ಸ್ಥಿತಿಗತಿ ತುಯ್ಯರ. ಮಣ್ಣಿನಾಲ್ಕೂರು ಗ್ರಾಮ ಸರಪಾಡಿದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಾಚಕರೆತ ಬ್ರಹ್ಮಕಲಶ ಬೊಕ ಜಾತ್ರೆ ಬರ್ಪುನ ಮಾರ್ಚ್ 22 28 ಮುಟ ನಡಪುಂಡು. ಬ್ರಹ್ಮಕಲಶದಲ್ಲಿ ಪೋಲಿನ ಶ್ರೀ ಕ್ಷೇತ್ರ ಧರ್ಮಸ್ಥಳೊಟ್ಟು ಡಾಕ್ಟರ್ ವೀರೇಂದ್ರ ಹೆಗ್ಗಡೆರು ಬಿಡುಗಡೆ ಮಲ್ತೇರ. ಬಂಟ್ವಾಳ ತಾಲೂಕು ಮಣಿನಾಲ್ಕೂರು ಗ್ರಾಮ ಸರಪಾಡಿದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಾಚಕೆರೆ ಮುಲ್ಪ ಬ್ರಹ್ಮಕಲಶ ಬೊಕ ಜಾತ್ರೆ ಬರ್ಪುನ ಮಾರ್ಚ್ 22 28 ಮುಟ ನಡಪಾಯರ ನಿಘಂಟು ಮಲ್ತದೇರ. ಶ್ರೀ ಕ್ಷೇತ್ರ ಧರ್ಮಸ್ಥಳಟು ಕಾವಂದಿರ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆರು ಬ್ರಹ್ಮಕಲಶದಲ್ಲಿ ಪೋಲಿನ ಬಿಡುಗಡೆ ಮಲ್ತದ ಎಡ್ಡೆಪ್ಪು ಬೈಕಿಯರ. ಮಾಣಿಲ ಶ್ರೀಧಾಮದ ಮೋಹನದಾಸ ಪರಮಹಂಸ ಸ್ವಾಮೀಜಿ ಈ ಪೊರ್ತುಡು ಒಟ್ಟಿಗಿತ್ತರ. ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರು ಸಂಜೀವ ಪೂಜಾರಿ ಗುರುಕೃಪಾ, ಜೀರ್ಣೋದ್ಧಾರ ಸಮಿತಿದ ಒತ್ತು ಗುರುಕಾರ್ಯರು ಪುರುಷೋತ್ತಮ ಪೂಜಾರಿ ಮೊಗೇರ್ ಮಜಲು, ಪ್ರಧಾನ ಕಾರ್ಯಂತಿರು ಸರಪಾಡಿ ಅಶೋಕ್ ಶೆಟ್ಟಿ, ಬ್ರಹ್ಮಕಲಶ ಸಮಿತಿದ ಒತ್ತು ಗುರುಕಾರ್ಯರು ಶಿವರಾಮ ಶೆಟ್ಟಿ ದೋಟ, ಆನಂದ ಪೂಜಾರಿ ಅಲ್ಲಂಗಾರ್, ಕಾರ್ಯಂತಿರು ಕಿಶೋರ್ ಪೂಜಾರಿ ಹಟದಡ್ಕ, ಕೋಶಾಧಿಕಾರಿ ಸುಂದರ ಬಾಚಕೆರೆ, ಪುದೆಕಾಣಿಕೆ ಸಮಿತಿ ಜತ ಸಂಚಾಲಕರ ಪುರುಷೋತ್ತಮ ಕಾಯರ್ ಪಲ್ಕೆ ಈ ಪೊರ್ತುಡಿತ್ತರ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಾಚಕೆರೆತ ಬ್ರಹ್ಮಕಲಶದ ಲೆಪ್ಪೋಲೆ ಬಿಡುಗಡೆ ತಲೆಕ್ಕೊಡು ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನಡು ಲೆಪ್ಪೋಲೆದಿದ್ದು ಪೂಜೆ ಸಂದಾಯಿತ ಮಲ್ತೆರ. ಪೂಜೆ ಮಲ್ಪನ ಪುರೋಹಿತರು ಪ್ರಾರ್ಥನೆ ಮಲ್ತದ ಎಡ್ಡೆ ಪಾತೆರ ಪಂಡದ ಪ್ರಸಾದ ಕುರಿಯರು. ಕುಡ್ಲ ಪಚ್ಚನಾಡಿ ಭೂವರ್ತಿ ಘಟಕಡು ಉಪ್ಪುನ ಕಜಾವದ ರಾಸಿನ ದೆಪ್ಪಾಯರ ಕರಿನ 1 ವರ್ಷುರ್ದುಲ ಕಾರಣ ಕುರೊಂದುಪ್ಪುನ ಸರಕಾರದ ಎದುರು ಬೆಚ್ಚ ತೋಜಾಯನ ಹೈಕೋರ್ಟ್ ನಿಕ್ಲೆನವು ಸಂವೇದನ ರಹಿತ ಸರ್ಕಾರ ಪಂಡದ ಪನುಡಾಪನೊಂದು ಜೋರುಡು ಪ್ರಶ್ನೆ ಮಲ್ದಂಡು. ಕುಡ್ಲ ಪಚ್ಚನಾಡಿ ಭೂಭರ್ತಿ ಘಟಕಡುಪ್ಪುನ ಕಜಾವದ ರಾಶಿಂದೆಪ್ಪಾಯರೆ ಕರಿನ 1 ವರ್ಷುರ್ದುಲ ಕಾರಣ ಕುರೊಂದುಪ್ಪುನ ಸರ್ಕಾರದ ಎದುರು ಬೆಚ್ಚ ಆತಿನ ಹೈಕೋರ್ಟ್ ನಿಕ್ಲೆನವು ಮನಸ್ಸುದಾಂತಿನ ಸರ್ಕಾರ ಪಂಡದಲ್ಲಿ ಪೊಡ ಅಂದು ಜೋರುಡು ಪ್ರಶ್ನೆ ಮಲ್ದಂಡು. ಪಚ್ಚನಾಡಿದ ಘನ ತ್ಯಾಜ್ಯ ಭೂಭರ್ತಿ ಘಟಕ ಬಿಚ್ಚಿನ ಹಾಳು ಸಂಗತಿಗೆ ಸಂಬಂಧಪಟ್ಟಿನಂಚ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಸಂದಾಯನ ಸಾರ್ವಜನಿಕ ಎಡ್ಡೆಪ್ಪದ ಅರ್ಚಿ ವಿಚಾರಣೆ ನಡಪಾಯಿನ ಮುಖ್ಯ ನ್ಯಾಯಮೂರ್ತಿ ರಿತುರಾಜ್ ಅವಸ್ಥಿ ದುಂಬಾಳ್ತದ ವಿಭಾಗೀಯ ಪೀಠ ಸರ್ಕಾರಗೂ ಈ ಕಠಿಣ ಪ್ರಶ್ನೆ ಪಾಡ್ದಂಡ. ಈ ಚಾರಣದ ಪೊರ್ತುಡು ಸರ್ಕಾರ ಪರವಾಯಿನ ವಕೀಲರು ವಾದ ದುಂಬುದಿದ್ದು ಘಟಕೊಡುಪ್ಪುನ ತ್ಯಾಜ್ಯಂದೆಪ್ಪಾಯರ ಸರ್ಕಾರ 73 ಕೋಟಿ ರೂಪಾಯಿ ಮಂಜೂರು ಮಲ್ದಂಡು. ಇಂದೇಕ ಸರ್ಕಾರದ ಒಪ್ಪಿಗೆ ತಿಕ್ಕೊಡಾತೆ ಘಟಕೊಡುಪ್ಪುನ ಕಜಾವ್ ಇಡೀ ವಿಲೇವಾರಿ ಮಲ್ಪರೆ ಕಮ್ಮಿ ಪಂಡ 4 ವರ್ಷ ಬೋಡವು ಪಂಡೆರ. ಸರ್ಕಾರದ ವಾದಗೂ ಜೋರು ಇವರ ತೋಜಾಯಿನ ಪೀಠ ಘನ ತ್ಯಾಜ್ಯ ಭೂಭರ್ತಿ ಘಟಕ ಬಿಚ್ಚಿನಿಡ್ದವರ 14 ಜನ ತಿಡ್ದೇರು ಭಾರಿ ನಷ್ಟ ಆತಂಡು. ಘಟಕೊಡ್ದು ಪಿದೈ ಬರ್ಪುನ ಹಾಳು ನೀರು ಪಲ್ಗುಣಿ ಸುದೆ ಸೇರ್ದು ಸುದೆಬಕ್ಕ ಮರವೂರು ಅಣೆಕಟ್ಟದ ನೀರು ಇಸಾತನಂದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ಕೊಡ್ತುಂಡು.
ಈತ ಮಾತ ಬುಡ್ಚಾಂದಿನ ಆಂಡಲ ನಿಕ್ಲೆಗ್ ಚೂರಂಡಲ ಕಾಳಜಿ ಇಜ್ಜಿ ಈ ಇಸದಿಂಜಿದಿ ನೀರಿನ ಅಧಿಕಾರಿಗಳಿಗೆ ಪರ್ಪಾವಡು ಅಪಗ ಕಷ್ಟ ಗೊತ್ತಾಪುಂಡು ಕಾರಣ ಕೊರಿಯರೆ ಸುಲಭ ಐಕೆ ವರ್ಷುಡ್ದು ಅವೇನೇ ಮಲ್ತೊಂದುಲ್ಲರು ನಿಕ್ಲನವು ಸಂವೇದನ ರಹಿತ ಸರಕಾರ ಪಂಡದು ದಾಖಲು ಮಲ್ಪಡ ಅಂದು ಸರಕಾರಗೂ ಕಠಿಣವಾದ ಪ್ರಶ್ನೆ ಮಲ್ತಡ. ಏರೆಡಲ ಪನೊಂದಿನ ಕಷ್ಟನು ದೇವೆರಡ ಪಂಡೊನುಲಿಂದ ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಪಂತೆರ ಸಜಿಪನಡು ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನದ ಪಿರಪ ಪ್ರತಿಷ್ಠೆ ಬೊಕ್ಕ ಅಷ್ಟಬಂಧ ಬ್ರಹ್ಮಕಲಶದ ಲೆಕ್ಕೊಡು ಶುಕ್ರವಾರ ರಡ್ಡನೆ ಧರ್ಮಸಭೆಟ್ ಆರು ಆಶೀರ್ವಚನ ಕೊರಿಯರು. ಬಂಟ್ವಾಳ ತಾಲೂಕು ಸಜಿಪನಡು ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನದ ಪಿರಪ ಪ್ರತಿಷ್ಠೆ ಬೊಕ್ಕ ಅಷ್ಟಬಂಧ ಬ್ರಹ್ಮಕಲಶದಲ್ಲಿ ಕೊಡು ಶುಕ್ರವಾರ ರಡ್ಡನೇ ಧರ್ಮಸಭೆ ಅಟ್ಟಣೆ ಮಂತದಿತ್ತೆರ. ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾ ಪ್ರಸನ್ನ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊಡ್ದು ದೇವಸ್ಥಾನ ದೈವಸ್ಥಾನ ಇತ್ತಂಡ ಕಷ್ಟ ಇಜ್ಜಿಂದತ್ ಏರಡಲ ಪನಂದಿನ ಕಷ್ಟನು ದೇವೆರಡ ಪನುಲಿ ಊರುದ ಗ್ರಾಮದ ದೇವೆರಡ ನಟ್ಟೊಂಡ ಕಷ್ಟ ಪರಿಹಾರ ಆಪುಂಡು ಇಡೀ ಲೋಕಡು ಭಾರತದ ಹೃದಯ ಗಟ್ಟಿ ದಾಯಪಂಡ ನಮ್ಮ ಕರ್ಮ ಸಿದ್ಧಾಂತ ಧರ್ಮ ನಂಬಿಕೆಡು ಬದುಕುನಕ್ಲೊಂದು ಸ್ವಾಮೀಜಿ ಪಂಡೆರ. ವಾಸ್ತುಶಿಲ್ಪಿ ಕೃಷ್ಣ ಪ್ರಸಾದ್ ಮುನಿಯಂಗಳ ಮೇರೆಗೆ ಬಿನ್ನೇರ್ನ ಸಿರಿಗಿಡ ಕ್ಷೇತ್ರದಲ್ಲಿ ಕೊಡು ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ತಮ್ಮನದ ಮರ್ಯಾದೆ ಮಲ್ತೆರ. ಕೃಷ್ಣ ಪ್ರಸಾದ್ ಮುನಿಯಂಗಳ ಧಾರ್ಮಿಕ ಪ್ರವಚನ ಕುಡ್ದು ಮಾತಾ ಶಿಲ್ಪಿ ಪಿತಾ ಆಚಾರ್ಯ ಪನ್ಪುನ ಪಾತೆರ ಉಂಡು ತನಕ ಮಲ್ತಿನ ಮರ್ಯಾದಿಡು ಅಪ್ಪನ ಪ್ರೀತಿ ತೋಜಿದು ಬರೊಂದುಂಡು. ಇತ ಸ್ವಾಮೀಜಿಯರು ಪಂಡಿನಂಚ ಇತ ಘರ್ಷಣೆ ಪ್ರಚಾರ ಆಪುಂಡು ಸಾಮರಸ್ಯ ಏರ್ಲಾ ಪ್ರಚಾರ ಮಲ್ಪುಜಿರ. ಮುಲ್ಪದ ಬ್ರಹ್ಮಕಲಶನೆ ಲೋಕೋಗು ಮಾದರಿ ಧರ್ಮ ಪಂಡ ಒಂದು ಬೇತ ವ್ಯಾಖ್ಯಾನ ಬುಡ್ಚಿಂದಾರು ಪಂಡೆರ. ಮಾಜಿ ಶಾಸಕರು ಶಕುಂತಲಾ ಟಿ ಶೆಟ್ಟಿ ಬೊಕ ಬೇತೆ ಧಾರ್ಮಿಕ ಸಾಮಾಜಿಕ ನಾಯಕರ ಧರ್ಮಸಭೆಟ್ಟು ಪಾಲ್ಗೊಂಡಿರ. ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಮುಳ್ಳಂಜ ವೆಂಕಟೇಶ್ವರ ಭಟ್ಟ, ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಕೆ ರಾಧಾಕೃಷ್ಣ ಆಳ್ವ, ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ರವೀಂದ್ರನಾಥ ಎಂ ಭಂಡಾರಿ ಸಜಿಪ ಪುಣ್ಕೆಮಜಲ್, ಆರಾಧನಾ ಸಮಿತಿ ಗುರುಕಾರ್ಯರು ಯಶವಂತ ದೇರಾಜೆ, ದೇವಸ್ಥಾನಡು ಪೂಜೆ ಮಲ್ಪನ ಗಣಪತಿ ಎಂಬಟ್ರು ಪಾಲ್ಗೊಂಡಿರು. ನಮ್ಮ ಬದುಕುಡು ನಮಕ್ ನಂಬಿಕೆದ ಪಿದಾಯಿಡ್ದು ಬದುಕರೆ ಅಪ್ಪಜಿ ಏರೆ ಆವಡು ದೈವ ದೇವರನಗ್ಲು ಇಜ್ಜೆ ಪಣಪನಗುಲ್ಲ ಒಂಜತ್ತರ ಒಂಜಿ ಸಂದರ್ಭಡು ಈ ಶಕ್ತಿಗೆ ತರೆತಗ್ಗಾದ ಬದುಕುನ ಅನಿವಾರ್ಯತೆ ಬರ್ಪುಂಡು ಅಂಚಾದ ಒಂಜಿ ಇಡೀ ಊರ್ದ ಒಂಜಿ ಜೀವನ ಒಂಜಿ ದೈವಸ್ಥಾನ ಇತ್ತಿ ಕೂಡಲೇ ಕಷ್ಟ ಇಪ್ಪಂದೆ ಪೊರ್ಲುಡು ಬದುಕುವೇರಿಂದ ಅರ್ಥ ಆತ್ ಆಂಡ ಕಷ್ಟ ದೇವರೆಡ ಪಣೊಂಡ್ರೆಗೆ ಅವಕಾಶ ಉಂಟು ದೇವದೇವರೆಡಗಳಡ ಕಷ್ಟಕ್ಕೆ ಪರಿಹಾರ ನಮಗೆ ನಾಡ್ದು ಪತ್ತರ ಅವಕಾಶ ಉಂಡು ನಮ್ಮ ಜೀವನದ ಎರಡೆಲ್ಲ ಪಣೊಂಡ್ರೆ ಅವನ ಕಷ್ಟನ ಬಂಗಾನ ದೈವ ಪಣೊಳ್ಳಿ ನಮ್ಮ ಹಿರಿಯರಗಳು ಮಾತ್ರ ದೇವಸ್ಥಾನ ಕಟ್ಟದನೆ ಬಜಿ ಒಂಜಿ ಪ್ರತಿಮೆದ ಮಾತ್ರ ಉದ್ದೇಶ ಇಡೀ ಸನಾತನ ಧರ್ಮದ ಸಂಸ್ಕೃತಿದ ಪ್ರತಿಬಿಂಬ ಆ ದೇವಸ್ಥಾನ ಆಯ್ತ ಗೋಡೆಡಿತ್ತಿನ ಕೆತ್ತನೆ ಆಯ್ತ ಗರ್ಭಗುಡಿತ್ತಿನ ಕೆತ್ತನೆ ಆಯ್ತು ಸುತ್ತು ಬೋಡಿತ್ತಿನ ಕೆತ್ತನೆ ಐಟ್ ಪೂರ ರಾಮಾಯಣ ಮಹಾಭಾರತ ಕಥಾನಕನೇ ಇತ್ತೊಂದಿತ್ತಂಡಿ ಅಂಚ ಬಂಡ ಒಂಜಿ ದೇವಸ್ಥಾನಕ್ಕೆ ಬಂಡ ಬಜಿ ದೇವರ ಪ್ರತಿಮೆ ಮಾತ್ರ ಅತ್ತ ಒಂದೆ ಸನಾತನ ಧರ್ಮ ಸಂಸ್ಕೃತಿದ ಪ್ರತೀಕ ಅದು ಅಲ್ಪ ಪೂರ ವ್ಯವಸ್ಥೆ ಉಂಡು ಶಿಲ್ಪ ಶಾಸ್ತ್ರ ಪೂರ ಉಂಡು ಅಂಚ ಅದು ಒಂಜಿ ದೇವಸ್ಥಾನ ಪಂಡ ನಮ್ಮ ಸಂಸ್ಕೃತಿದ ಶ್ರದ್ಧೆದ ಕೇಂದ್ರ ಅವನು ವರಿಪಾಯನ ಏತ್ ಸಮಯ ನಮ್ಮ ವರಿಪಾವನ ಆ ಸಮಯ ನಮ್ಮ ಧರ್ಮ ವರಿ ಉಂಡು ಅಂಚ ಅದು ಶ್ರದ್ಧೆ ವರಿಯೋಡು ಅಂದಂಡ ಶ್ರದ್ಧಾ ಕೇಂದ್ರ ವರಿಯೋಡು. ಒಡಿಯೂರು ಶ್ರೀ ಗುರು ದೇವದತ್ತ ಸಂಸ್ಥಾನಡು ತುಳುನಾಡ ಜಾತ್ರೆ ಒಡಿಯೂರು ತೀರ್ದಾನಿ ಶುಕ್ರವಾರ ಶ್ರೀ ಗುರು ದೇವಾನಂದ ಸ್ವಾಮೀಜಿಲೆನ ಷಷ್ಠಬ್ದ ಸಂಭ್ರಮ ಜ್ಞಾನವಾಹಿನಿ ಕಾರ್ಯಕ್ರಮದ ಮುಗಿತಲ ಆನಂದೋತ್ಸವ ಗುರುವಂದನೆ ನಡೆತಂಡು. ಒಡಿಯೂರು ಶ್ರೀ ಗುರು ದೇವದತ್ತ ಸಂಸ್ಥಾನಡು ತುಳುನಾಡ ಜಾತ್ರೆ ಒಡಿಯೂರು ತೀರ ನಡೆದಿನ ದಿನ ಶುಕ್ರವಾರ ಶ್ರೀ ಗುರು ದೇವಾನಂದ ಸ್ವಾಮೀಜಿಲನ ಷಷ್ಠಬ್ದಿ ಸಂಭ್ರಮ ಜ್ಞಾನವಾಹಿನಿ ಕಾರ್ಯಕ್ರಮದ ಮುಗಿತಲ ಆನಂದೋತ್ಸವ ಗುರುವಂದನೆ ನಡೆತಂಡು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಾಯಕರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ರು ಕಾರ್ಯಕ್ರಮನು ಉದಿಪನ ಮಲ್ತೆರ. ಒಡಿಯೂರು ಶ್ರೀ ಗುರುದೇವ ಸೇವಾ ಬಳಗ ವಜ್ರಮಾತಾ ಮಹಿಳಾ ವಿಕಾಸ ಕೇಂದ್ರ ಒಡಿಯೂರು ವೈದಿಕ ಬಂಧುಲನ ನಿಲೆಟ್ ಶ್ರೀ ಗುರು ದೇವಾನಂದ ಸ್ವಾಮೀಜಿ ಸಾಧ್ವಿ ಮಾತಾನಂದಮಯಿ ಬೊಕ ಮಾಣಿಲ ಶ್ರೀಧಾಮದ ಮೋಹನದಾಸ ಪರಮಹಂಸ ಸ್ವಾಮೀಜಿಯರಿಗೆ ಮರ್ಯಾದೆ ಅರ್ಪಣೆ ಮಲ್ತೆರ. ಒಡಿಯೂರು ಸ್ವಾಮೀಜಿರು ದತ್ತ ಪ್ರಕಾಶ ಪತ್ರಿಕೆಡು ಬರವಂದುತ್ತಿನ ಅಮೃತ ವರ್ಷನು ನಿತ್ಯಶ್ರೀ ರೈ ಇಂಗ್ಲಿಷ್ ಭಾಷೆಗೆ ತರ್ಜುಮೆ ಮಲ್ತಿನ ಬೂಕ್ ಬೊಕ ಶ್ರೀ ಗುರು ದೇವ ವಿದ್ಯಾಪೀಠದ ಸಂಚಾಲಕರು ಗಣಪತಿ ಭಟ್ ಸೇರಾಜೆ ಬರೆಯನ ಸ್ಫಟಿಕ ಮಾಲೆ ಬೂಕುಲು ಈ ಪೊರ್ತುಡು ಬುಡುಗಡೆ ಅಂಡು ಶ್ರೀ ಗುರು ದೇವಾನಂದ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಸಮಾಜದ ಉಪ್ಪುನ ಕುರೇನ ಗಿಡಪಿನ ಕೆಲಸ ನಮ್ಮ ಮಲ್ಪುಡು ಧರ್ಮದ ನಡೆ ಇತ್ತನ ಬದುಕು ಎಡ್ಡೆ ಎಂದು ಪಂಡಿರ. ಡಾಕ್ಟರ್
ಡಾಕ್ಟರ್ ಪ್ರಭಾಕರ ಭಟ್ರ ಪಾತಿರ್ದು ನನದ ಜನಾಂಗ ಭಾರತೀಯರಾದೆ ಉರಿಯೋಡು ಅಂಚಾದ ಪ್ರತಿಯೊಂಜಿ ಇಲ್ಲಡ ಅಕ್ಲಕ್ಲನ ಭಾಷೆಡು ಜೋಕ್ಲಡ ಪಾತಿರಡು ಭಾಷೆದ ನಮೂನೆ ಸಂಸ್ಕೃತಿದಂಚಿ ಕೊನಪುಣೊಂದು ಪಂಡ್ಯರ. ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊರಿಯರ. ಕುಡ್ಲದ ಮೇಯರ್ ಪ್ರೇಮಾನಂದ ಶೆಟ್ಟಿ, ಬೊಂಬಾಯಿದ ಹೇರಂಬ ಇಂಡಸ್ಟ್ರೀಸ್ದ ಸದಾಶಿವ ಶೆಟ್ಟಿ ಕನ್ಯಾನ, ಕುಡ್ಲದ ಚಾರ್ಟೆಡ್ ಅಕೌಂಟೆಂಟ್ ಶಾಂತರಾಮ ಶೆಟ್ಟಿ, ಬೊಂಬಾಯಿದ ವಾಮಯ್ಯ ಶೆಟ್ಟಿ, ಪ್ರಭಾಕರ ಶೆಟ್ಟಿ ಪುಣೆ, ಮಾಜಿ ಶಾಸಕರ ಪದ್ಮನಾಭ ಕೊಟ್ಟಾರಿ ಪಾಲ್ದಿತ್ತೊಂಡಿರು. ಯಶವಂತ ವಿಟ್ಲ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಇದು ಸ್ವಾಮಿಗಳದು ಅಂತಲ್ಲ, ನಮ್ಮೆಲ್ಲರ ಸಂಭ್ರಮ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ಸಂತನ ಬದುಕು ಸಂತನಿಗಲ್ಲ, ಅದು ಸಮಾಜದ ಹಿತಕ್ಕೆ ಅಂತ ಕಬೀರರು ಒಂದು ಕಡೆ ಆಡಿದ್ದಾರೆ. ಬದುಕಿದರೆ ಅದು ಸಮಾಜ ಹಿತಕ್ಕಾಗಿ ಬದುಕಬೇಕಂತೆ. ಆತ್ಮೋನ್ನತಿ ಕಡೆಗೆ ಸಾಗಿದ್ದಿದ್ದರೆ ಅದು ಸಮಾಜದ ಹಿತಕ್ಕೆ ಅನುಕೂಲಕರವಾಗಿರಬೇಕಂತೆ. ಒಂದು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣದಲ್ಲಿ ಸಂತನ ಪಾತ್ರ ಏನು ಅಂತ ಒಮ್ಮೆ ಅವಲೋಕಿಸಿ ನೋಡಿದರೆ ಅರಿವಾಗ್ತದೆ. ನೀರಿನಲ್ಲಿ ಮೀನುಗಳಿದ್ದಾವೆ. ಯಾಕೆ ಮೀನುಗಳಿದ್ದಾವೆ ಅಂದರೆ, ಮೀನುಗಳಿರುವಂಥ ಕೆರೆ ಸ್ವಚ್ಛವಾಗಿರುತ್ತದೆ, ಶುದ್ಧವಾಗಿರುತ್ತದೆ ಅಂತರ್ಥ. ಒಟ್ಟು ಸಮಾಜದಲ್ಲಿ ಸಂತನು ಮೀನಿನಂತೆ ಸ್ವಚ್ಛ ಮಾಡುವ ಕಾರ್ಯವನ್ನು ಮಾಡ್ತಿರ್ತಾನೆ. ಯಾಕಂದರೆ ಸಮಾಜದ ಕೊಳೆ ಏನಿದೆಯೋ ಅದು ನಿವಾರಣೆ ಮಾಡುವಂಥ ಕಾರ್ಯದಲ್ಲಿ ಅವನು ತೊಡಗಿಸಿಕೊಳ್ತಾನೆ. ಅದರಿಂದಲಾಗಿ ಆತ್ಮೋನ್ನತಿಯ ಜೊತೆಗೆ ಲೋಕೋನ್ನತಿ ಎನ್ನುವಂಥ ಒಂದು ಕಾರ್ಯಗಳಲ್ಲಿ ಸಂಪನ್ನ ಆಗ್ತದೆ. ಈ ದೇಶದ ಆತ್ಮ ಯಾವುದು, ಈ ದೇಶದ ಜೀವ ಯಾವುದು, ಉಸಿರು ಯಾವುದು ಅಂತ ಕೇಳಿದರೆ ಅದಕ್ಕೋಸ್ಕರ ಅದು ಆಧ್ಯಾತ್ಮ ಅಂತ ಹೇಳ್ತಾರೆ. ವಿವೇಕಾನಂದರ ಹತ್ರ ಕೇಳಿದಾಗಲೂ ಅದನ್ನೇ ಹೇಳಿದರು. ಈ ದೇಶದ ಉಸಿರದು, ಅದಕ್ಕೆ ಧರ್ಮ ಪ್ರಾಣ ಭಾರತ ಅಂತ ಹೇಳಿದರು. ಇಲ್ಲಿಂದೇನಾದ್ರು ನಾವು ಧರ್ಮ ತೆಗೆದ್ರೆ, ಆಧ್ಯಾತ್ಮಿಕ ಜೀವನವನ್ನು ತೆಗೆದ್ರೆ ಇದು ಬರೇ ಬರಡು ನೆಲ ಅಷ್ಟೇ. ಅದಕ್ಕೋಸ್ಕರ ಈ ದೇಶಕ್ಕೆ ಜೀವ ತುಂಬಿರುವಂಥದ್ದು ಇಂಥ ಸಾವಿರಾರು ಜನ ಸಂತರು, ಸನ್ಯಾಸಿಗಳು. ನಮ್ಮ ಧರ್ಮ, ಸಂಸ್ಕೃತಿ, ಜೀವನ ಮೌಲ್ಯಗಳ ಕೇಂದ್ರ ಬರೇ ದೇವಸ್ಥಾನ ಆಗಿರಲಿಲ್ಲ, ಅದು ನಮ್ಮ ಮನೆ ಆಗಿತ್ತು, ನಮ್ಮ ಕುಟುಂಬ ಆಗಿತ್ತು. ಕುಟುಂಬದ ಕೇಂದ್ರ ಯಾರು ಅಂತ ಕೇಳಿದ್ರೆ ತಾಯಿ. ನಾವು ಗಂಡಸರಿದ್ದೇವೆ, ಮೀಸೆ ಬಿಟ್ಟುಕೊಂಡು ಹೋಗಿ 4 ಪೈಸೆ ಮಾಡಬಹುದು. ಮನೆಯಲ್ಲಿ ಏನು ಹಬ್ಬ ಹರಿದಿನಗಳು, ಕ್ರಮಗಳು, ಧರ್ಮದ ಚಿಂತನೆಗಳು, ಸಂಸ್ಕೃತಿಯ ಭಾವಗಳು ಎಲ್ಲವನ್ನು ನಮಗೆ ಹೇಳಿಕೊಟ್ಟಿರೋದು ತಾಯಿ. ಅದಕ್ಕೋಸ್ಕರ ತಾಯಿಯ ಜೀವನ ಸರ್ವಶ್ರೇಷ್ಠ. ಇತ್ಯದ ಕಾಲದ ಪರಿಸ್ಥಿತಿಗೆ ಅನುಗುಣವಾದ ದುಂಬದ ದಿನಟು ಭವಿಷ್ಯತ್ತಡ ಆಧ್ಯಾತ್ಮಿಕ ತಾಣಮಯನುಂಚಿನ ಈ ಪುಣ್ಯಮಣ್ಣದ ಒಡಿಯೂರು ಕ್ಷೇತ್ರಡು ಹಳ್ಳಿದ ಜೋಕ್ಲೆಗೆ ಸಂಸ್ಕಾರವಿದ್ದ ಬದುಕನ್ನು ಕೊರ್ಪನೆ ತೊಲೆ 84 ಗ್ರಾಮದ ಮಂಡಲೋತ್ಸವ ಅಂತದ್ದು. ಆ ಮೂಲಕ ಪ್ರತಿ ಇಲ್ಲಡು ಹಿಂದಿನಡು ಭಗವದ್ಗೀತೆಯ ಪಠಣ ಆವಡು. ಆ ಭಗವದ್ಗೀತೆಯ ಪಠಣದ ಒಟ್ಟಿಗೆ ಆ ಮಕ್ಕಳ ಜೋಕುನಲ್ಲಿ ಸದ್ಭಾವನೆಯನ್ನು ಉಂಡು ಮನ್ಪುನದೊಟ್ಟಿಗೆ ಪದ್ನೆನ್ಮ ಭಗವದ್ಗೀತೆದ ಅಧ್ಯಾಯ ಉಪ್ಪುನಂಚಿನ ಆ ನಿಜವಾಯಿನಂಚಿನ ಅಂತರ್ಸತ್ವ ಉಪ್ಪುನಂಚಿನ ಆಧ್ಯಾತ್ಮಿಕವಾದ ಧರ್ಮ ಜಾಗೃತಿ ಮನ್ಪುನಂಚಿನ ಆತ್ಮದ ಚೇತನನ ವಿಕಾಸ ಮನ್ಪುನಂಚಿನ ಮಾನವೀಯ ಮೌಲ್ಯನ ಬಲಿಚಿಲಿಗೆ ಶಕ್ತಿ ಕೊರ್ಪುನಂಚಿನ ಆ ಸದ್ಭಾವನೆ ಪುಟ್ಟಾವಡ ಪನ್ಪುನಂಚಿನ ಸದುದ್ದೇಶಡು ಗುರುಕುಲು ಇಲ್ಲಿಲ್ಲಡು ಭಗವದ್ಗೀತೆದ ಆ ಸಂದೇಶ ಕೊರೊಂದು ಬರ್ತೇನೆ. ಕುಡ್ಲದ ನೆಹರು ಮೈದಾನೋಡು ಶನಿವಾರ ಕಾಂಡೆ ಕಮಿಷನರ್ ಕಪ್ 2022 ಕ್ರಿಕೆಟ್ ಗುಬ್ಬುದ ಕೂಟ ಉದಿಪನಾಂಡ್ ಅಂಚನೆ ಬರ್ಕೆ ಫ್ರೆಂಡ್ಸ್ ತನೆಲೆಟ್ ಉರುವ ಮೈದಾನೋಡು ಬರ್ಕೆ ಪ್ರೀಮಿಯರ್ ಲೀಗ್ ಸೀಸನ್ 2 ಕ್ರಿಕೆಟ್ ಪಂಥ 2 ದಿನ ನಡ್ತೊಂದುಂಡು. ಕುಡ್ಲದ ನೆಹರು ಮೈದಾನೋಡು ಶನಿವಾರ ಕಾಂಡೆ ಕಮಿಷನರ್ ಕಪ್ 2022 ಕ್ರಿಕೆಟ್ ಗುಬ್ಬುದ ಕೂಟ ಉದಿಪನಾಂಡ್. ಕುಡ್ಲಾ ಸಿಟಿ ಪೊಲೀಸ್, ಅಗ್ನಿಶಾಮಕ, ಕೆಎಎಸ್ಎಫ್, ಕೆಎಸ್ಆರ್ಪಿ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಎಕ್ಸೈಸ್ ಡಿಪಾರ್ಟ್ಮೆಂಟ್, ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸಸ್, ಕೋಸ್ಟ್ ಗಾರ್ಡ್, ಕರ್ನಾಟಕ ಕಾರ್ಡ್ ಇಲಾಖೆ ಇಂಚ ಎನ್ಮ ಕೂಟ ಈ ಟೂರ್ನಮೆಂಟ್ ಪಾಲ್ದಿತ್ತೊಂಡೆರು. ಕಾಂಡೆ 7 ಗಂಟೆಗೆ ಉದಿಪನಾದ ಗೊಬ್ಬು ಸುರುವಾಂಡ್ ಟ್ರೋಫಿ ಗೆಂದಿನಕ್ಲೆಗ್ ಸುರುತ್ತ ಇನಾಮು 20,000 ರೂಪಾಯಿ, ರಡ್ಡನೇ ಇನಾಮು 10,000 ರೂಪಾಯಿ ಐತ ಒಟ್ಟುಗು ಬಾರಿ ಎಡ್ಡೆ ದಾಂಡಿಗ, ಬಾರಿ ಎಡ್ಡೆ ಬಾಲ್ ಪಾಡ್ನೈ ಬೊಕ್ಕ ಆಲ್ರೌಂಡರ್ ಪ್ರಶಸ್ತಿಲ ಕೊರ್ಪೆರು. ಅಂಚನೆ ಉರುವ ಮೈದಾನಡು ಕಾಂಡ ಬರ್ಕೆ ಪ್ರೀಮಿಯರ್ ಲೀಗ್ ಸೀಸನ್ 2 ಕ್ರಿಕೆಟ್ ಪಂಥ ನಡತಂಡ. ಕುಡ್ಲ ನಗರ ಪಾಲಿಕೆ ಸದಸ್ಯರು ಜಗದೀಶ್ ಶೆಟ್ಟಿ ಪಂಥ ಉದಿಪನ ಮಲ್ತೆರ. ಬರ್ಕೆ ಫ್ರೆಂಡ್ಸ್ ದ ತಾಪಕ ಗುರ್ಕಾರ್ಯರು ಯಜ್ಞೇಶ್ ಬರ್ಕೆ, ಕಾರ್ಯಂತೆರು ಗಾಡ್ವಿನ್ ಕಾರ್ಯಪ್ಪ, ಪಾಲಿಕೆ ಸದಸ್ಯರು ಗಣೇಶ್ ಕುಲಾಲ್, ಸಂಧ್ಯಾ ಆಚಾರ್ಯ, ಕಿಶನ್ ಬರ್ಕೆ, ಪ್ರದೀಪ್ ಬರ್ಕೆ, ದಿವಾಕರ್, ಪ್ರಶಾಂತ್, ಸತೀಶ್, ಮೋಹನ್ ಕುಮಾರ್, ಸಂತೋಷ್ ಶೆಟ್ಟಿ, ಉದಯ್ ಕುಮಾರ್ ಈ ಪೊರ್ತುಡಿತ್ತೆರ. ಗೊಬ್ಬುದ ಕೂಟ 2 ದಿನ ನಡಪರೆತ್ತಿದ 10 ಕೂಟ ಪಾಲ್ದೆ ತೊಂದ. ಈ ಪಂದ್ಯ
ನಮಗೆಲ್ಲರೂ ಕೂಡ ಇವತ್ತು ಬೇರೆ ಬೇರೆ ತಂಡಗಳ ಮುಖಾಂತರ ನಾವು ಇವತ್ತು ಆಡ್ತಾ ಇದ್ದೇವೆ. ಇದೆಲ್ಲ ಯುವಕರೆಲ್ಲ ಜೊತೆಗೂಡಿಕೊಂಡು ಈ ಬರ್ಕೆ ಫ್ರೆಂಡ್ಸ್ನ ಜೊತೆಗೂಡಿಕೊಂಡು ಮಾಡುವಂತಹ ಕಾರ್ಯಕ್ರಮ ಸಮನ್ವಯತೆಯ ಒಂದು ಸಂಕೇತವಾಗಲಿ. ನಾವೆಲ್ಲರೂ ಕೂಡ ಇದೇ ಕ್ರಿಕೆಟ್ನ ಮುಖಾಂತರ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಒಂದುಗೂಡುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸಂದೇಶವನ್ನು ಈ ಬರ್ಕೆ ಫ್ರೆಂಡ್ಸ್ ಮುಖಾಂತರ ಇವತ್ತು ಯೋಜನೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಒಬ್ಬ ಮಹಾನಗರ ಪಾಲಿಕೆಯ ಸದಸ್ಯನಾಗಿ ತಮ್ಮೆಲ್ಲರ ಆಪ್ತ ಮಿತ್ರನಾಗಿ ಈ ಕಾರ್ಯಕ್ರಮಕ್ಕೆ ನಾನು ಶುಭಾಶಯವನ್ನು ಕೊಡ್ತಾ ಇದ್ದೇನೆ. ಕುಡ್ಲ ತಾಲೂಕದ ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ಭಜನಾ ಮಂದಿರ ಜಾರದ ಬೊಟ್ಟು ಮೂಡ್ಶೆಡ್ಡೆ ಮುಲ್ಪ ಶುಕ್ರವಾರ 33ನೇ ವರ್ಷದ ಎಕ್ಕಹ ಭಜನೆ ನಡೆತಂಡು. ಶನಿವಾರ ಪಗಿಲು ದೇವರನ ಉದಿಪುಗು ಮಂಗಳಾಚರಣೆ ನಡೆತಂಡು. ಕುಡ್ಲ ತಾಲೂಕುದ ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ಭಜನಾ ಮಂದಿರ ಜಾರದ ಬುಟ್ಟು ಮೂಡಿಶೆಡ್ಡೆಡು ಶುಕ್ರವಾರ 33ನೇ ವರ್ಷದ ಭಜನಾ ಮಂಗಳೋತ್ಸವ ಅಟ್ಟಣೆ ಆದಿತ್ತಂಡು. ಕಾಂಡೆ ಪಗಿಲು ದೇವರನ ಉದಿಪುಡ್ದು ಶನಿವಾರ ಕಾಂಡೆ ಪಗಿಲು ದೇವರೇ ಉದಿಪು ಮುಟ ಭಜನಾ ಸಂಕೀರ್ತನೆ ನಡಪಾಯಿರು. ಭಜನದ ಬೊರ್ತುಡು ಕುಡ್ಲದ ಸೆಂಟ್ ಆಗ್ನೆಸ್ ಕಾಲೇಜು ಉಪನ್ಯಾಸಕರು ಡಾಕ್ಟರ್ ಅರುಣ್ ಉಳ್ಳಾಲ್ ಪಾತೆರ್ದು ಭಜನದ ಮಹತ್ವ ತೆರಿಪಾಯಿರು. ಅಂಬಿಕಾ ಅನ್ನಪೂರ್ಣೇಶ್ವರಿ ಭಜನಾ ಮಂಡಳಿ ವಾರದ ಸೇವೆ ವರ್ಷ ಕಾರ್ಯಕ್ರಮ ಮಲ್ತೊಂದು ಧಾರ್ಮಿಕ ಜಾಗೃತಿ ಮೂಡ ಒಂದುಂಡು. ಇಡೀ ಭಾರತಡೆ ಧರ್ಮ ಜಾಗೃತಿಗೆ ಭಜನೆ ಪ್ರಧಾನವಾದುಂಡು ಇಂದೆರ್ದು ರಾಷ್ಟ್ರದ ಅಭಿವೃದ್ಧಿ ಲಾಪುನೊಂದು ಅರುಣ್ ಉಳ್ಳಾಲ ಪಂಡಿರು. ಬೇತೆ ಬೇತೆ ಊರ್ಲಿನ ಭಜನಾ ಮಂಡಳಿ ಮಂದಿರ ಸಂಘ ಸಂಸ್ಥೆಲು ಭಜನಾ ಮಂಗಳೋತ್ಸವಡು ಪಾಲ್ದೆತ್ತುಂಡ. ಅಂಬಿಕಾ ಅನ್ನಪೂರ್ಣೇಶ್ವರಿ ಭಜನಾ ಮಂಡಲದಕ್ಲು ಪೊಂಜೋಲಿನ ಸೇವಾ ಸಮಿತಿದಕ್ಲು ಪಾಲ್ದೆತ್ತುಂಡಿರು. ಹಿರಿಯಕಲ್ಲ ಕಾಲೊಡೆದು ನಡತೊಂದು ಬತ್ತಿನ ಕ್ರಮನು ಮಂದಿರದ ಇತ್ತದ ಪೀಳಿಗೆ ನನದುಂಬುದ ಭವಿಷ್ಯದ ಎದುರುಗು ತೋಜಾದು ಕೊರೊಂದುಂಡು. ಭಜನೆ ಪನ್ಪುನವು ನಂಗೆ ಗೊತ್ತುಂಡು. ಈ ಲೋಕಡು ದೇವರನ್ನು ಒಲಿಸಾಯರೆ ಎತ್ತು ಶೀಘ್ರವಾಯಿನ ಮಾರ್ಗಾಂದು ಪುದರ್ ಪಡೆತನು ಅವೇ ನಮನೆಡು ಇಡೀ ಭಾರತಡು ಧರ್ಮ ಜಾಗೃತಿ ಆಯರೆ ನಮ್ಮ ಭರವಸೆ ದಿಯೋಡಿತ್ತಿನಂಚಿನ ಏಕೈಕ ಭಕ್ತಿ ಮಾರ್ಗ ಅವು ಭಜನೆ. ಮಲ್ಲ ಮಹೋತ್ಸವಂ ಪ್ರಕುವಿದ್ ರಾಜ್ಯ ರಾಷ್ಟ್ರಾಭಿವೃದ್ಧತೆಯನ್ನು ನಿಪಾತೆರುಂಡು. ಮಹೋತ್ಸವ ರಾಜ್ಯನ್ಲ ರಾಷ್ಟ್ರನ್ಲ ಅಭಿವೃದ್ಧಿದ ಕಡೆಗೆ ಕೊನಪುಂಡಿಗೆ ಆ ಅಭಿವೃದ್ಧಿ ಪೂರ ಉಂಡಾನಾಗ ಜನಜಾಗೃತಿ ಪನ್ಪುನ ಆವಡಿತ್ತಿನಿಗೆ ಆ ಜನಜಾಗೃತಿ ಭಜಿಸು ಜಪಿಸು ನೆನಪಿಸು ಪನ್ಪುನ ಮುಖೇನ ಜನಕ್ನ ಉಡಲುಡುಪುನಂಚಿನ ಭಕ್ತಿಭಾವ ಕೊಂಜಿ ಮೂರ್ತ ಸ್ವರೂಪ ತಿಕ್ಕೋಡು. ಐದು ಮುಖ್ಯವಾದ ಭಜನಾ ಮಂಡಳಿ ಪನ್ಪುನ ಪರಿಕಲ್ಪನೆ ಭಾರಿ ಮುಖ್ಯ. ಹಳೆ ಅಂಗಡಿ ಪಂಜ ಕೊಯ್ಕುಡದ ಹರಿಪಾದೆ ಧರ್ಮದೈವ ಜಾರಂತಾಯ ದೇವಸ್ಥಾನಡು ವರ್ಷಾದಿ ನೇಮ ಶುಕ್ರವಾರ ರಾತ್ರಿ ನಡೆತಂಡು. ಊರು ಪರ ಊರ್ದ ಭಕ್ತಿರು ಧರ್ಮ ದೈವ ಜಾರಂತಾಯನ ನೇಮ ತೊದ್ದು ಬೂಲ್ಯ ಪ್ರಸಾದ ತೊಂಡಿರು. ಕುಡ್ಲ ತಾಲೂಕು ಹಳೆಯಂಗಡಿ ಪಂಜ ಕೊಯ್ಕುಡದ ಹರಿಪಾದೆ ಧರ್ಮದೈವ ಜಾರಂತಯ್ಯ ದೇವಸ್ಥಾನದ ವರ್ಷಾದಿ ನೇಮ ಅಟ್ಟಣೆ ಆದಿತ್ತುಂಡು. ಗುರುವಾರ ಭಂಡಾರ ಇಲ್ಲಾರ್ದು ಜಾರಂತಾಯನ ಭಂಡಾರ ಬತ್ತದ ಕೊಡಿ ದಿನ ಜಾತ್ರೆಡು ಶುಕ್ರವಾರ ರಾತ್ರಿ ವರ್ಷಾದಿ ನೇಮ ಭಾರಿ ಸಂಭ್ರಮ ನಡೆತುಂಡು. ಧರ್ಮದೈವ ಜಾರಂತಾಯ ಬೊಕ್ಕ ಬಂಟ ದೈವಲೆನ ಗಗ್ಗರ ದಿಚ್ಚಿ ಅದು ಅಣೆಕಟ್ಟದ ಮುಗ ಹಿಡ್ದು ನೇಮ ಮೂರ್ದು ಬತ್ತುಂಡು. ಊರು ಪರ ಊರ್ಲೆನ ಭಕ್ತಿರು ದೈವಲೆನ ನೇಮ ತೂತು ಇಂಬು ನಟ್ಟೊಂದು ಬೂಲ್ಯ ಪ್ರಸಾದ ತೊಂಡಿರು. ಆಡಳಿತ ಮಂಡಳಿ ಬೊಕ್ಕ ಪದಾಧಿಕಾರಿಗಳು ಅನುವಂಶಿ ಆಡಳಿತ ಮುಕ್ತೇಸರು ನಲ್ಯಗುತ್ತು ಪ್ರಕಾಶ್ ಟಿ ಶೆಟ್ಟಿ ಸಾನದ ಇಲ್ಲಲ್ದ ಕುಟುಂಬದಕ್ಕಲು ಪಾಲ್ದಿತ್ತೊಂಡಿರು. ಬರ್ಪನ ಮಾಡಿಸಿರೋ ಮೇಕ್ ಹರಿಪಾದೆ ಧರ್ಮದೈವ ಜಾರಂತಾಯನ ಭಂಡಾರ ಇಲ್ಲಾರ್ದ ಭಂಡಾರ ಪೋದು ಅತ್ತೂರು ಅರಸು ಕುಂಜರಾಯ ದೈವದ ನೇಮ ಮುಪ್ಪೇಕ್ ಅತ್ತೂರು ಅರಸು ಕುಂಜರಾಯ ಸಾನೋಡು ಹರಿಪಾದೆ ಧರ್ಮದೈವ ಜಾರಂತಾಯ ದೈವದ ನೇಮ ನಡಪರೆ ಉಂಡು.
ಕುಡರನಿತ ಮಲ್ಲ ಸುದ್ದಿಲು ರಾಜ್ಯಡು ಬೇತೆ ಬೇತೆ ಕ್ಷೇತ್ರದ ಕಲಾವಿದರನ್ನ ಡಾಟಾ ಬ್ಯಾಂಕ್ ತಯಾರು ಮಲ್ಪರ ನಿರ್ಧಾರ ಕುಡ್ಲದ ತುಳುಭವನಡು ಜಿಲ್ಲೆದ ಸಾಹಿತಿ ಕಲಾವಿದರನ ಸಭೆ ನಡಪಾದ ಮಂತ್ರಿ ವಿ ಸುನಿಲ್ ಕುಮಾರ್ ಕುಡ್ಲದ ಪಚ್ಚನಾಡಿ ಭೂವರ್ತಿ ಘಟಕದ ಕಜಾವ್ ರಾಶಿ ಸಮಸ್ಯೆ ಕಜಾವ್ ದಿಪ್ಪುನ ಬಗೆಟ್ ವರ್ಷೋರ್ದಿಂಚ ಕಾರಣ ಕೊರೊಂದುಪ್ಪುನ ಸರಕಾರದ ಮಿತ್ತು ಬೆಚ್ಚ ತೋಜೇನ ರಾಜ್ಯ ಹೈಕೋರ್ಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳಟ್ಟು ಬಾಚಕರಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ಪೋಲೆ ಬಿಡುಗಡೆ ಸೌತಡ್ಕಡು ಪ್ರಾರ್ಥನೆ ಒಡಿಯೂರು ಸಂಸ್ಥಾನಡು ಷಷ್ಠಬ್ಜ ಸಂಭ್ರಮ ಮುಗಿತಲದ ಆನಂದೋತ್ಸವ ಪಂಜ ಕೊಯ್ಕುಡತ ಹರಿಪಾದೆ ಧರ್ಮ ಜಾರಂತಾಯ ದೈವಸ್ಥಾನಡು ವರ್ಷಾದಿ ನೇಮ ಮೂಡುಶೆಡ್ಡೆ ಜಾರದ ಪುಟ್ಟು ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ಭಜನಾ ಮಂದಿರಡು 33ನೇ ವರ್ಷದ ಭಜನಾ ಮಂಗಳೋತ್ಸವ ಇಡೀಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡ ಸೊಲ್ಮೆಲು.